ನಮ್ಮ ಅಯ್ಯಮ್ಮ ಇದ್ದಾರೆ. ಹಾಯ್ ಅಂತ ಹೇಳಿ ಅಯ್ಯಮ್ಮ. ಹಾಯ್. ಅವ್ರು ಹುಲ್ಲು ತೆಗಿತಾ ಇದ್ದಾರೆ. ಇಲ್ಲಿ ಲಿಶಾ ಕೂಡ ಲಿಶ್ ಇದ್ದಾಳೆ ನೋಡಿ ಇಲ್ಲಿ. ಹಾಯ್ ಪಲ್ಲೆ ಲಿಶ್. ಹಾಯ್ ಪಲ್ಲೆ. ಹಾಯ್ ಹೇಳುದನ್ನಲ್ಲ ಅಂತೆ ಲಿಶ್ ಇವತ್ತು, ಹಾಗಾಗಿ ಆಚೆ ಹೋಗ್ತಾ ಇದ್ದಾಳೆ ಲಿಶ್. ಹಾಯ್ ಪನ್ ಪೂಜಾರಿ. ಹಾಯ್ ಫ್ರೆಂಡ್ಸ್. ಪನ್ ಪೂಜಾರ. ಹಾಯ್ ಫ್ರೆಂಡ್ಸ್. ಪನ್ ಪೂಜಾರಿ. ಹಾಯ್ ಫ್ರೆಂಡ್ಸ್. ಒಂದು ಹೂ ಇಟ್ಕೊಂಡಿದ್ದಾಳೆ, ಅದನ್ನು ಆಚೆ ಈಚೆ ಮಾಡ್ತಾ ಇದ್ದಾಳೆ. ಅಯ್ಯಮ್ಮನದ್ದು ಊರಿನದೆಲ್ಲ ಅಡಿಗೆ ಉಂಟು, ಉತ್ತರ ಕರ್ನಾಟಕದ ಸ್ಪೆಷಲ್. ಅದನ್ನು ಒಂದೊಂದೇ ತೋರಿಸ್ಬೇಕಿನ್ನು ಅಲ್ಲ ಅಯ್ಯಮ್ಮ. ನೋಡಿ ನಿಲ್ಲುತ್ತಾರೆ ಮೆಲ್ಲ, ಕಾಣುದಿಲ್ಲ ಸರಿ. ಈಗ ಬಂದ್ರು ವಿಡಿಯೋಗೆ. ಹಾಗಾಗಿ ತುಂಬಾ ಅಡುಗೆ ಮಾಡ್ತಾರೆ ಅಯ್ಯಮ್ಮ, ಚಂದ ಚಂದದ್ದು ರುಚಿ ರುಚಿಯಾದು ನಮಗೆ ಸಿಗ್ತದೆ. ಉತ್ತರ ಕರ್ನಾಟಕದ ರೊಟ್ಟಿ ಕೈಯಲ್ಲಿ ತಟ್ಟಿ ಎಲ್ಲ ಮಾಡ್ತಾರೆ, ತುಂಬ ಖುಷಿ ಇಷ್ಟ ಆಗ್ತದೆ ನನಗೆ, ತುಂಬ ಇಷ್ಟ ಆ ರೊಟ್ಟಿ ತಟ್ಟಿದ್ದು ಉಂಟಲ್ಲ ಅದನ್ನು ತಿನ್ನಲಿಕ್ಕೆ. ಅದು ಯಾವ ರೀತಿಯಾಗಿ ಮಾಡೋದಂತ ಒಂದು ದಿವಸ ನಾನು ವಿಡಿಯೋ ತೋರಿಸ್ತೇನೆ. ಅವರು ಯಾವಾಗಲೂ ರಾತ್ರಿ ಎಲ್ಲ ರೊಟ್ಟಿ ತಟ್ಟುದು, ನನಗೆ ಆಗ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಒಂದು ದಿವಸ ವಿಡಿಯೋ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಏನ್ಸಲ್ಲರು ಪೂರ ಎಲ್ಲ. ಇವತ್ತು ಎಂತಂದ್ರೆ ಫ್ರೆಂಡ್ಸ್, ನಾನೊಂದು ಬಾಳೆಕಾಯಿಂದ ಒಂದು ಕಡುಬನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಿಮ್ಮ ಜೊತೆ ತೋರಿಸ್ತೇನೆ. ಕಡುಬು ಅಂದರೆ ನಾವು ಹಲಸಿನ ಹಣ್ಣಿನಿಂದೆಲ್ಲ ಮಾಡ್ತೇವಲ್ವ, ತುಳಲಿ ಗಟ್ಟಿ ಅಂತ ಹೇಳ್ತೇವೆ ನಾವು. ಅದೇ ರೀತಿ ಬಾಳೆಕಾಯಿಂದ ಒಂದು ಕಡುಬು ಮಾಡ್ಲಿಕ್ಕೆ ಆಗ್ತದೆ. ಅದು ತುಂಬ ರುಚಿಯಾಗಿರ್ತದೆ, ನಮಗೆ ಗೊತ್ತಾಗೋದಿಲ್ಲ ಬಾಳೆಕಾಯಿ ಅದು ಅಂತ. ಹಾಗಾಗಿ ಅದನ್ನು ಯಾವ ರೀತಿಯಾಗಿ ನಾವು ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ತೋರಿಸ್ತೇನೆ ಫ್ರೆಂಡ್ಸ್. ಹಾಗೂ ನಾನು ಮಾಡ್ತಿರುವಂತಹ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೂ ಇದೇ ಮೊದಲಿನ ಬಾರಿ ನಾನು ವಿಡಿಯೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರ ಜೊತೆ ವಿಡಿಯೋನು ಶೇರ್ ಮಾಡಿ. ಬನ್ನಿ ಈಗ ನಾವು ಶುರು ಮಾಡುವ ಕಡುಬು ಮಾಡಲಿಕ್ಕೆ. ಮೊದಲಿಗೆ ನಾವು ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು, ಇಲ್ಲಾದರೆ ಅದು ಅದರ ಬಾಳೆಕಾಯಿ ಅದೆಲ್ಲ ನಮ್ಮ ಕೈಗೆ ಹಿಡಿತದೆ, ಮಾಯಣ ಅಂತ ಹೇಳ್ತೇವಲ್ವ ಅದು. ಈಗ ನಾವು ಹಿಂದೆ ಮತ್ತು ಬಾಳೆಕಾಯದ್ದು ಮೇಲೆ ಮತ್ತು ಕೆಳಗೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ತುದಿಯನ್ನೆಲ್ಲ ತೆಗೆದು ಈ ರೀತಿಯಾಗಿ ಅದಕ್ಕೆ ಗೆರೆ ಹಾಕಿಕೊಳ್ಬೇಕು. ಮೊದಲು ಈ ರೀತಿಯಾಗಿ ಗೆರೆ ಹಾಕಿಕೊಂಡು ಮತ್ತು ಅದನ್ನು ನಾವು ಸಿಪ್ಪೆ ತೆಗಿಲಿಕ್ಕೆ ನಮಗೆ ತುಂಬ ಸುಲಭ ಆಗ್ತದೆ. ಇದಕ್ಕೆ ನಾನು ಪದಾರ್ಥ ಮಾಡುವ ಬಾಳೆಕಾಯಿ ಸಿಗ್ತದಲ್ವ ಅದನ್ನು ತಗೊಂಡದ್ದು, ಯಾವುದು ಸಹ ತಗೊಳ್ಬೋದು ನಮಗೆ ಬಾಳೆಕಾಯಿ. ಇದು ಸಿಪ್ಪೆ ತೆಗಿಲಿಕ್ಕೆಲ್ಲ ತುಂಬ ಸುಲಭ ಆಗ್ತದೆ. ನೋಡಿ ಎಷ್ಟು ಸುಲಭದಲ್ಲಿ ಸಿಪ್ಪೆ ತೆಗಿಲಿಕ್ಕೆ ಆಗ್ತದೆ ನೋಡಿ. ಈ ರೀತಿಯಾಗಿ ನಾವು ಗೆರೆ ಹಾಕಿಕೊಂಡು ಸಿಪ್ಪೆ ತೆಗೆಯುವುದರಿಂದ ತುಂಬ ಸುಲಭದಲ್ಲಿ ಸಿಪ್ಪೆ ಹೋಗ್ತದೆ, ಇಲ್ಲದ್ರೆ ಸಿಪ್ಪೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಬಾಳೆಕಾಯದು ಸಿಪ್ಪೆ ಸಹ ಸ್ವಲ್ಪ ದಪ್ಪ ಇರೋದ್ರಿಂದ ನಮಗೆ ತೆಗಿಲಿಕ್ಕೆ ತುಂಬ ಸುಲಭ ಆಗ್ತದೆ. ನೋಡಿ ಈ ರೀತಿಯಾಗಿ ತೆಗೆದು ಈ ರೀತಿಯಾಗಿ ಒಮ್ಮೆ ಗೆರೆ ಹಾಕಿಕೊಂಡ್ರೆ ಆಯಿತು, ತುಂಬ ಸುಲಭದಲ್ಲಿ ಆಗ್ತದೆ ಸಿಪ್ಪೆ. ನೋಡಿ ಈ ರೀತಿಯಾಗಿ ನಾನೀಗ ಸಿಪ್ಪೆಯನ್ನು ತೆಗೊಳ್ತಾ ಇದ್ದೇನೆ. ಬಾಳೆಕಾಯಿ ತಗೊಂಡದ್ದು, ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಬೋದು, ಸ್ವಲ್ಪ ಜಾಸ್ತಿ ಮಾಡೋದಾದರೆ. ಮತ್ತು ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಯಾವ ರೀತಿ ಬೇಕಾದರೆ ಕಟ್ ಮಾಡಿಕೊಳ್ಬೋದು, ಯಾಕಂದರೆ ಇದನ್ನು ಮತ್ತೆ ನಾವು ಗ್ರೈಂಡ್ ಮಾಡಲಿಕ್ಕೆ ಉಂಟು, ಹಾಗಾಗಿ ಯಾವ ರೀತಿ ಬೇಕಾದರೆ ಕಟ್ ಮಾಡಿಕೊಳ್ಬೋದು. ಈಗ ನಾನಿಲ್ಲಿ ಒಂದು 150 ಗ್ರಾಮ್ನಷ್ಟು ಬೆಲ್ಲ ತಗೊಂಡಿದ್ದೇನೆ. ಇದನ್ನು ಫಸ್ಟ್ ನಾವು ಒಂದು ಸ್ವಲ್ಪ ನೀರು ಮಾಡಿಕೊಳ್ಬೇಕು ಬೆಲ್ಲವನ್ನು, ಹಾಗೆ ಹಾಕ್ಕೊಳ್ಬೋದು. ಅದರಲ್ಲಿ ಸ್ವಲ್ಪ ಕಸ ಎಲ್ಲ ಇರ್ತದಲ್ವ, ಅದಕ್ಕೆ ಅದನ್ನು ಸ್ವಲ್ಪ ನೀರು ಮಾಡಿಕೊಂಡು ಹಾಕಿದರೆ ಕಸ ಎಲ್ಲ ತೆಗೆದು ಸೋಸಿ ಹಾಕ್ಲಿಕ್ಕೆ ಆಗ್ತದೆ. ಈಗ ನಾನು ಬೆಲ್ಲವನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ಬೆಲ್ಲವನ್ನು ಕರಗಿಸಿಕೊಳ್ತಾ ಇದ್ದೇನೆ. ಪಾಕೆಂತ ಮಾಡಲಿಕ್ಕಿಲ್ಲ, ಸ್ವಲ್ಪ ಬೆಲ್ಲವನ್ನು ನೀರಲ್ಲಿ ಕರಗಿಸಿಕೊಳ್ಳುವುದಷ್ಟೇ. ಈಗ ಕರಗಿಸಿಕೊಳ್ತಾ ಇದ್ದೇನೆ ನಾನು. ಈಗ ಬೆಲ್ಲದ ಎಲ್ಲ ಚಂದ ಕರಗಿದೆ ನೀರಲ್ಲಿ, ತುಂಬ ಕಸ ಇತ್ತು ಈ ಬೆಲ್ಲದಲ್ಲಿ. ಈಗ ನಾವು ಅಕ್ಕಿಯನ್ನು ಮಿಕ್ಸಿಗೆ ಹಾಕುವ. ನಾನಿಲ್ಲಿ ಅಕ್ಕಿಯನ್ನು ಚಂದ ತೊಳೆದು ಒಂದು 5 ರಿಂದ 6 ಗಂಟೆ ನೆನೆಸಿದ್ದೆ. ಈಗ ಚಂದ ತೊಳೆದು ತಂದಿದ್ದೇನೆ. ಈಗ ಅಕ್ಕಿಯನ್ನು ಮಿಕ್ಸಿಗೆ ಹಾಕಿಕೊಳ್ತಾ ಇದ್ದೇನೆ ಗ್ರೈಂಡ್ ಮಾಡಲಿಕ್ಕೆ. ಮತ್ತು ಅಕ್ಕಿ ಹಾಕಿದ ಮೇಲೆ ನಾವಿಲ್ಲಿ ಬಾಳೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ವ, ಅದನ್ನು ಸಹ ಈಗ ಹಾಕಿಕೊಳ್ಳುವ ನಾವು ಗ್ರೈಂಡ್ ಮಾಡಲಿಕ್ಕೆ.
ಎಲ್ಲ ಒಟ್ಟಿಗೆ ಹಾಕ್ಕೊಳ್ಬೋದು. ಜಾಸ್ತಿ ಇದ್ದರೆ 2 ಸಲ ಹಾಕಿಕೊಂಡ್ರೆ ಆಯಿತು. ಈಗ ಮತ್ತೆ ನಾವು ಬೆಲ್ಲದ ನೀರನ್ನು ಚೆಂದ ಸೋಸಿ ಹಾಕುವ. ಇದಕ್ಕೆ ನೀರು ಹಾಕುವುದು ಬೇಡ, ನಾವು ಗ್ರೈಂಡ್ ಮಾಡುವಾಗ ನೀರು ಹಾಕಬೇಕು ಅಂತಿಲ್ಲ. ಈ ಬೆಲ್ಲದ ನೀರಲ್ಲಿ ಇದನ್ನು ಗ್ರೈಂಡ್ ಮಾಡೋದು. ತುಂಬ ಕಸ ಇತ್ತು ಈ ಬೆಲ್ಲದಲ್ಲಿ. ಈಗ ನೋಡಿ ಗ್ರೈಂಡ್ ಆಗಿ ಚೆಂದ ರೆಡಿಯಾಗಿದೆ, ನಮ್ಮದು ಹಿಟ್ಟು ಚೆಂದ ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ ಇದನ್ನು ತೆಗೆದುಕೊಳ್ಳುವ. ಹಿಟ್ಟನ್ನು ಪಾತ್ರೆಗೆ ತೆಗೆದುಕೊಂಡ್ರೆ ಆಯಿತು. ಮತ್ತು ನಾವೀಗ ಇಲ್ಲಿ ಬಾಳೆ ಎಲೆಯನ್ನು ಬಾಡಿಸಿಕೊಳ್ಬೇಕು ಚೆನ್ನ. ಇಲ್ಲಿ ನಾನು ಬೆಂಕಿಯಲ್ಲಿ ಬಾಡಿಸಿಕೊಳ್ತಾ ಇದ್ದೇನೆ. ಬೆಂಕಿಯಲ್ಲಿ ಬಾಡಿಸಿದ್ರೆ ಚೆಂದ ಬಾಡಿಸಲಿಕ್ಕೆ ತುಂಬ ಸುಲಭ ಆಗ್ತದೆ ನಮಗೆ. ಗ್ಯಾಸಲ್ಲಿ ಆದರೆ ಅಷ್ಟು ಸರಿಯಾಗೋದಿಲ್ಲ ಅಂತ ನಾನು ಬೆಂಕಿಯಲ್ಲಿ ಚೆಂದ ಬಾಡಿಸಿಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಎಲೆಯನ್ನು ಬಾಡಿಸಿಕೊಳ್ಬೇಕು ಮೊದಲಿಂದಾಗಿ. ಈ ರೀತಿಯಾಗಿ 2 ಸೈಜ್ ಸಹ ಬಾಡಿಸಿಕೊಂಡ್ರೆ ಆಯಿತು. ಅಂದರೆ ಅದು ನಮಗೆ ಕಡುಬು ಮಾಡುವಾಗ ಮಡಿಸಲಿಕ್ಕೆ ಸುಲಭ ಆಗ್ತದೆ ಅಲ್ವ. ಇಲ್ಲಾದರೆ ಸ್ವಲ್ಪ ಕಷ್ಟ ಆಗ್ತದೆ ನಮಗೆ. ಇಲ್ಲಾದರೆ ಅದು ಚೆಂದ ಮಡಿಸಲಿಕ್ಕೆ ಹೆಲ್ಪಿಗೆ ಲಿಶೆ ಇದ್ದಾಳೆ, ಹಾಗಾಗಿ ತುಂಬ ಸುಲಭ ಆಗ್ತದೆ. ಮಕ್ಕಳು ಚಾಮಿ ಇದ್ದಾಳೆ ಲಿಶಾ ಲಿಶಾ ಮೊದಲಿಲ್ಲಿ ನಾವು ನೀರು ಬಿಸಿ ಆಗ್ಲಿಕ್ಕೆ ಇಟ್ಟುಕೊಳ್ಳುವ. ಈಗ ನಾವು ಇದಕ್ಕೆ ಉಪ್ಪು ಹಾಕಿಕೊಳ್ಳುವ ರುಚಿಗೆ ತಕ್ಕಷ್ಟು. ಅವು ಏಪಲ ತೋಜುನಿ ಏನು ಮುರಂಟು ಇದೆ ಏನು ಮಣ್ಣೆಲ್ಲ ತೋಜುನಿ. ಉಪ್ಪು ಹಾಕಿ ಚಂದಾಗಿ ತಿರುಗಿಸಿಕೊಳ್ಳುವ. ಉಪ್ಪು ಹಾಕಿ ಎಲ್ಲವನ್ನು ಈ ರೀತಿಯಾಗಿ ತಿರುಗಿಸಿಕೊಂಡ್ರೆ ಆಯಿತು, ಉಪ್ಪೆಲ್ಲ ಚಂದ ಕರಗಲಿಕ್ಕೆ. ಮತ್ತು ನಾವಿಲ್ಲಿ ಎಲೆ ಬಾಡಿಸಿಕೊಂಡು ಇಟ್ಟಿದ್ದೇವಲ್ವ ಇಲ್ಲಿ, ಅದಕ್ಕೆ ಈಗ ಹಿಟ್ಟನ್ನು ಹಾಕಿಕೊಂಡ್ರೆ ಆಯಿತು. ನಾವು ರೆಡಿ ಮಾಡಿಕೊಟ್ಟ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಸ್ವಲ್ಪ ತೆಳುವಾಗಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಈ ರೀತಿಯಾಗಿ ಮಾಡಿ ಮತ್ತು ಮಡಿಚಿಟ್ರೆ ಆಯಿತು. ನಾವು ಗಟ್ಟಿಯೆಲ್ಲ ಯಾವ ರೀತಿಯಾಗಿ ಮಡಿಚ್ತೇವೆ ಅದೇ ರೀತಿ ಮಡಿಚಿದ್ರೆ ಆಯಿತು. ನೋಡಿ ಈ ರೀತಿಯಾಗಿ ನಾನಿಲ್ಲಿ ಮಡಿಚಿಕೊಳ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಮಾಡಿದ್ದು, ಸ್ವಲ್ಪ ಜಾಸ್ತಿ ಬೇಕಾದರೆ ಸ್ವಲ್ಪ ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು. ಬಾಳೆಕಾಯಿ ಸಹ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಆಯಿತು. ಈಗ ಒಂದೆಲೆ ಆಯಿತು, ನಾನು ಮತ್ತೊಂದು ಎಲೆಗೆ ಹಾಕ್ತಾ ಇದ್ದೇನೆ. ಇಲ್ಲಿ ಈ ರೀತಿಯಾಗಿ ಹಿಟ್ಟನ್ನು ಹಾಕಿ ಮಡಿಚಿಡ್ತಾ ಇದ್ದೇನೆ. ಈ ರೀತಿಯಾಗಿ ಹಿಟ್ಟು ಹಾಕಿ ಸ್ವಲ್ಪ ಅದನ್ನು ಮಾಡಿ ಈ ರೀತಿಯಾಗಿ ಈಗ ಮಡಿಚಿಡ್ತಾ ಇದ್ದೇನೆ. ಈಗ ನೋಡಿ ನಂದು 2 ಗಟ್ಟಿ ಈಗ ಈ ರೀತಿಯಾಗಿ ಮಡಿಚಿಟ್ಟಾಯಿತು. ಈಗ ಮತ್ತೊಂದು ಲಾಸ್ಟಿನದ್ದು ನಮಗೆ 3 ಗಟ್ಟಿ ಅದು ನಾನಿಲ್ಲಿ ಸ್ವಲ್ಪವೇ ಮಾಡಿಕೊಂಡದಲ್ಲ ಹಾಗೆ. ಈಗ ಹಾಕ್ತಾ ಇದ್ದೇನೆ ಹಿಟ್ಟನ್ನೆಲ್ಲ ಹಾಕಿ ಈಗೆಲ್ಲ ಮಡಿಚಿಟ್ಟುಕೊಂಡೆ. 3ರಿಗೆ ಒಂದೊಂದರಾಗಿ 3 ಗಟ್ಟಿ ಆಗಿದೆ. ಈಗ ಇದನ್ನು ನಾವು ಬೇಯಲಿಕ್ಕೆ ಇಟ್ಕೊಳ್ಳುವ. ಇಲ್ಲಿ ನೀರು ಸಹ ಬಿಸಿಯಾಗಿದೆ ನಮ್ಮದು. ಮೊದಲೇ ನೀರು ಇಟ್ಕೊಂಡ್ರೆ ನೀರು ಬೇಗ ಬಿಸಿ ಆಗ್ತದೆ, ಬೇಗ ಬೇಯ್ತದೆ. ಮತ್ತು ಈಗ ಈ ರೀತಿಯಾಗಿ ಇಟ್ಕೊಂಡಿದ್ದೇನೆ ನಾನು ಗಟ್ಟಿಯನ್ನು. ಈಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ. ಚಂದ ಬೆಂಕಿ ಆದರೆ ಬೇಗ ಬೇಯ್ತದೆ. ಈಗ ಇದು ಚಂದ ಬೆಂದೆಲ್ಲ ಆಯಿತು. ನಾನು ಒಳಗೆ ತಂದೆ ನೋಡಿ ಚಂದ ಬೆಂದಿದೆ, ಗಟ್ಟಿ ಎಲೆಯ ಕಲರೆಲ್ಲ ಚೇಂಜ್ ಆಗಿದೆ. ಈಗ ನಾವಿದನ್ನು ತೆಗೆದುಕೊಳ್ಳುವ. ಈಗ ತೆಗಿತಾ ಇದ್ದೇನೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ. ತುಂಬ ರುಚಿಯಾಗಿತ್ತಾಯಿತು ಗಟ್ಟಿ, ತುಂಬಾ ರುಚಿಯಾಗಿತ್ತು. ತುಂಬ ಪರಿಮಳ ಬರ್ತದೆ ಬಾಳೆಕಾಯಿ ಹಾಕಿದ್ರಿಂದ, ಅದೇ ಪರಿಮಳ ಬರ್ತದೆ ನಮಗೆ. ಮತ್ತು ಇದನ್ನು ಬೆಲ್ಲ ಹಾಕದೆ ಸಹ ಮಾಡಿಕೊಳ್ಳಿಕ್ಕೆ ಆಗ್ತದೆ. ನಾನು ಬೆಲ್ಲ ಹಾಕಿ ಮಾಡಿದ್ದಿಲ್ಲಿ ನೋಡಿ. ಈಗ ಕಟ್ ಮಾಡಿಕೊಳ್ತಾ ಇದ್ದೇನೆ ಇದನ್ನು ನಾನು. ನಮಗೆ ಬೇಕಾದಾಗೆ ಕಟ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ದೊಡ್ಡ ಬೇಕಾದರೆ ದೊಡ್ಡದಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೆ, ಯಾಕಂದರೆ ನಾನಿಲ್ಲಿ ಮಾಡಿದ್ದೆ ಸ್ವಲ್ಪ ಅಲ್ವಾ, ಹಾಗಾಗಿ. ನೋಡಿ ಈಗೆಲ್ಲ ರೆಡಿ ಆಯಿತು. ಈಗೊಂದು ಮತ್ತೆ ಬಟ್ಟಲಿಗೆ ತಗೊಂಡೆ. ಮತ್ತೆ ನೋಡಿ ಈ ರೀತಿಯಾಗಿ ಈಗ ಹಾಕಿಕೊಂಡಿದ್ದೇನೆ. ನೋಡಿ ಈ ರೀತಿಯಾಗಿ ಆಯ್ತು. ಈಗ ಸ್ವಲ್ಪ ಡೆಕೋರೇಷನ್ ಆಗಿರಲಿ ಅಂತ ಒಂದು ಬಾಳೆಕಾಯನ್ನೆಲ್ಲ ಇಟ್ಟು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದೆ. ನೋಡಿ ಈಗ ರೆಡಿ ಆಯಿತು ನಮ್ಮದು ಬಾಳೆಕಾಯಿಯದ್ದು ಕಡುಬು. ಈಗ ನೋಡ್ಕೊಂಡು ಬಂದ್ರಲ್ವ ಫ್ರೆಂಡ್ಸ್, ಯಾವ ರೀತಿಯಾಗಿ ಕಡುಬನ್ನು ಮಾಡ್ಬೋದು ನಾವು ಬಾಳೆಕಾಯಿಯಿಂದ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಇದೇ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್, ನಾಳೆ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.